ಲಾಕ್ಡೌನ್ ಸಡಿಲಿಕೆಯಾಗಿದೆ. ಇದರ ಬಳಿಕ ಈಗ ಇಂದಿನಿಂದ ಧಾರ್ಮಿಕ ಕ್ಷೇತ್ರಗಳಿಗೆ ಭಕ್ತರು ಭೇಟಿ ಕೊಡೋದಕ್ಕೆ ಈಗ ಅವಕಾಶವನ್ನ ಕಲ್ಪಿಸಲಾಗಿದೆ. ಅದೇ ರೀತಿ ನಗರದ ಹಲವು ದೇವಸ್ಥಾನಗಳು ಇದೀಗ ಭಕ್ತರ ಒಂದು ದರ್ಶನಕ್ಕಾಗಿ ಈಗ ಬಾಗಿಲನ್ನು ತೆರೆದುಕೊಂಡಿದೆ. ಇನ್ನು ಮಂಗಳೂರಿನ ಕ್ಷೇತ್ರಗಳನ್ನ ನಾವು ಗಮನಿಸೋದಿದ್ರೆ ಇತಿಹಾಸ ಪ್ರಸಿದ್ಧ ಕದ್ರಿ ಮಂಜುನಾಥ ಕ್ಷೇತ್ರದಲ್ಲಿ ಇವತ್ತಿನಿಂದ ದರ್ಶನ ಲಭಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕ್ಷೇತ್ರಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಅವರು ಭೇಟಿ ನೀಡಿ ದರ್ಶನವನ್ನ ಪಡೆದ್ರು. ಮುಜರಾಯಿ ಖಾತೆ ಸಚಿವರು ಕೂಡ ಹೌದು ಕೋಟ ಶ್ರೀನಿವಾಸ ಪೂಜಾರಿ ಅವರು. ಏನು ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಕೋಟ ಶ್ರೀನಿವಾಸ ಪೂಜಾರಿ ಅವರು, ಇವತ್ತು ನಮಗೆ ಬಹಳಷ್ಟು ಸಂತಸದ ದಿನ. ಭಕ್ತರು ದೇವರ ದರ್ಶನವನ್ನ ಮಾಡೋದಿಕ್ಕೆ ಕಳೆದ ಆಲ್ಮೋಸ್ಟ್ 2.5 ತಿಂಗಳಿನಿಂದ ಕಾಯ್ತಾ ಇದ್ರು. ರಾಜ್ಯಾದ್ಯಂತ ಇವತ್ತು ದೇವಸ್ಥಾನಗಳು ತೆರೆದಿದೆ. ಸುರಕ್ಷಿತ ಅಂತರವನ್ನ ಕಾಯ್ದುಕೊಂಡು ದೇವರ ದರ್ಶನವನ್ನ ಮಾಡುವಂತಹ ಕೆಲಸವನ್ನ ಭಕ್ತಾದಿಗಳು ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾತುಗಳನ್ನ ಹೇಳಿದ್ರು. ಏನಂತ ಹೇಳಿದ್ರೆ, ಭಾವುಕ ಭಕ್ತರು ಬಹಳ ದಿನಗಳಿಂದ ನಾವು ದೇವಸ್ಥಾನಕ್ಕೆ ದೇವರ ದರ್ಶನ ಮಾಡಬೇಕು, ನಾವು ದೇವರ ಪೂಜೆ ಮಾಡಬೇಕು ಅನ್ನುವಂಥ ಭಾವನೆಗಳು ಹೊಂದಿದ್ರು. ಅನೇಕರಿಗೆ ಆ ತುಡಿತಾ ಇತ್ತು, ನಾವು ದೇವಸ್ಥಾನದಲ್ಲಿ ಪೂಜೆ ಪುರಸ್ಕಾರಗಳನ್ನು ಮಾಡಬೇಕು ಮತ್ತು ದೇವರ ದರ್ಶನ ಪಡಿಬೇಕು ಅಂತೇಳಿ. ಈ ಕೊರೋನಾ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಮತ್ತು ರಾಜ್ಯ ಸರ್ಕಾರದ ಒಟ್ಟು ನಿರ್ದೇಶನದಂತೆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ದೇವರ ದರ್ಶನಕ್ಕೆ ಇವತ್ತಿಂದ ಅವಕಾಶ ಮಾಡಿಕೊಡಲಾಗಿದೆ. ನಾನು ಮಂಗಳೂರಿನ ಬಹಳ ಪ್ರಸಿದ್ಧಿ ಪಡೆದಂಥ ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನದಲ್ಲಿ ಇವತ್ತಿದ್ದು ದೇವರ ದರ್ಶನವನ್ನು ಪಡೆದು ಬಂದೆ. ಅನೇಕ ಭಾವುಕ ಭಕ್ತರು ಬಹಳ ಸಂತೃಪ್ತಿಯಿಂದ ಸಮಾಧಾನದಿಂದ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ದೇವರ ದರ್ಶನ ನೋಡುವಂಥ ಒಂದು ಅವಕಾಶಗಳು ನನಗೂ ಕೂಡ ಲಭ್ಯ ಆಯಿತು. ರಾಜ್ಯದ ಎಲ್ಲ ದೇವಾಲಯಗಳು ಕೂಡ ಇವತ್ತು ಮುಕ್ತವಾಗಿ ದೇವರ ದರ್ಶನಕ್ಕೆ ಅವಕಾಶ ಮಾಡಿ ಕೊಡಲ್ಪಟ್ಟಿದೆ. ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಶುಚಿತ್ವ ಕಡೆ ಗಮನ ಕೊಟ್ಟು ದರ್ಶನ ಮಾಡಲಿಕ್ಕೆ ಬೇಕಾದಂಥ ಅವಕಾಶವನ್ನು ರಾಜ್ಯ ಸರ್ಕಾರ ಕಲ್ಪಿಸಿದೆ. ಹಾಗಾಗಿ ಎಲ್ಲ ದೇವಸ್ಥಾನಗಳಲ್ಲೂ ಇವತ್ತು ದೇವರ ದರ್ಶನಕ್ಕೆ ಅವಕಾಶ ಇದೆ ಅನ್ನೋದೇ ನಮ್ಮ ಇಲಾಖೆಗೆ. ಇನ್ನು ಕದ್ರಿಯ ವಿಚಾರ ಇದಾದ್ರೆ, ಇನ್ನು ಕುದ್ರೋಳಿ ದೇವಸ್ಥಾನದಲ್ಲಿ ಧನ್ವಂತರಿ ಹೋಮ ನಡೆಯಿತು. ವಿಶ್ವವೇ ಕೊರೋನಾದಿಂದ ತತ್ತರಿಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಮಹಾಮಾರಿ ಕೊರೋನಾದಿಂದ ಈ ವಿಶ್ವ ಆದಷ್ಟು ಶೀಘ್ರ ಮುಕ್ತಿಯನ್ನ ಹೊಂದಲಿ ಎನ್ನುವಂತಹ ಒಂದು ಆಶಯದೊಂದಿಗೆ ಕ್ಷೇತ್ರದಲ್ಲಿ ಧನ್ವಂತರಿ ಹೋಮವನ್ನ ನಡೆಸಲಾಯಿತು. ಧನ್ವಂತರಿ ಹೋಮದ ಮೂಲಕ ಭಕ್ತರ ದರ್ಶನಕ್ಕೆ ಕ್ಷೇತ್ರದಲ್ಲಿ ಚಾಲನೆಯನ್ನ ಕೊಡಲಾಯಿತು. ಇದೇ ವೇಳೆ ಲೋಕ ಕಲ್ಯಾಣಕ್ಕಾಗಿ ದೇವರಿಗೆ ಸಹಸ್ರ ಸಿಯಾಳ ಅಭಿಷೇಕ ಕೂಡ ನೆರವೇರಿಸಲಾಯಿತು. ಬೆಳಗ್ಗಿನಿಂದಲೇ ದೇವಳಕ್ಕೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ದರ್ಶನವನ್ನ ಪಡೆದರು. ಭಕ್ತರಿಗೆ ಮಂಗಳಾರತಿ ಮತ್ತು ಗಂಧ ಪ್ರಸಾದವನ್ನ ನೀಡಲಾಯಿತು. ನಾವು ಗಮನಿಸಿದ ಹಾಗೆ ತೀರ್ಥ ಪ್ರಸಾದ ವಿತರಣೆಗೆ ಸದ್ಯಕ್ಕೆ ಅವಕಾಶಗಳನ್ನ ಕೊಡಲಾಗಿಲ್ಲ. ಅಂದ್ರೆ ಕೋವಿಡ್-19 ಹಿನ್ನೆಲೆಯಲ್ಲಿ ಮಾರ್ಗಸೂಚಿಗಳನ್ನ ಹೊರಡಿಸಿದೆ. ಅದರ ಪ್ರಕಾರ ಕೆಲವೊಂದು ಕ್ಷೇತ್ರಗಳಲ್ಲಿ ತೀರ್ಥ ಪ್ರಸಾದ ವಿತರಣೆ ಇರಬಹುದು, ಜೊತೆಗೆ ಅನ್ನ ಸಂತರ್ಪಣೆ ಇರಬಹುದು. ಇದಕ್ಕೆ ಅವಕಾಶಗಳು ಸಿಗಲಿಲ್ಲ ಇತ್ಯಾದಿ ವಿಚಾರವನ್ನು ನಾವು ಗಮನಿಸಬಹುದು. ಹೀಗಾಗಿ ಗಂಧ ಪ್ರಸಾದವನ್ನ ಮತ್ತೆ ಮಂಗಳಾರತಿಯನ್ನ ಕೊಟ್ಟು ಭಕ್ತರಿಗೆ ಒಂದು ಆಶೀರ್ವಾದ ಮಾಡುವಂತಹ ಕೆಲಸಗಳು ಕ್ಷೇತ್ರಗಳಲ್ಲಿ ನಡೀತಾ ಇದೆ. ಇನ್ನು ಮಂಗಳೂರಿನ ಶರವು ಶ್ರೀ ಗಣಪತಿ ದೇವಸ್ಥಾನದಲ್ಲೂ ಕೂಡ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶವನ್ನ ಕೊಡಲಾಯಿತು. ಅದೇ ರೀತಿ ಮಂಗಳಾದೇವಿ ಕ್ಷೇತ್ರದಲ್ಲೂ ಕೂಡ ಭಕ್ತರಿಗೆ ಅವಕಾಶಗಳು ಈಗ ಸಿಗ್ತಾ ಇದೆ. ಬೆಳಗ್ಗೆ 6 ಗಂಟೆಗಿಂದಲೇ ದೇವಸ್ಥಾನಗಳಲ್ಲಿ ದೇವರ ದರ್ಶನವನ್ನ ಪಡೆಯುವುದಕ್ಕೆ ಭಕ್ತರು ಸರತಿ ಸಾಲಿನಲ್ಲಿ ನಿಂತಿದ್ದಂತಹ ವಿಚಾರಗಳು ಕೂಡ ಈಗ ಕಂಡು ಬರ್ತಾ ಇದೆ.